ಆಟಿಡೊಂಜಿ ದಿನ ತುಳು ಚಲನಚಿತ್ರ ರಂಗದಲ್ಲಿ ಭಾರಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿರೋ ಸಿನಿಮಾ. ಹಲವು ಎಡರು ತೊಡರುಗಳನ್ನ ಕಂಡಿರುವ ಸಿನಿಮಾ ಕೊನೆಗೂ ಶೂಟಿಂಗ್ ಮುಗಿಸಿದೆ. ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳೆಲ್ಲವನ್ನ ಮುಗಿಸಿ ಇನ್ನೇನು ತೆರೆಗೆ ಬರೋದಕ್ಕೆ ತಯಾರಾಗಿದೆ. ಮಾರ್ಚ್ ತಿಂಗಳಲ್ಲಿ ಸಿನಿಮಾದ ಶೂಟಿಂಗ್ ಆರಂಭಿಸಿರೋ ಆಟಿಡೊಂಜಿ ದಿನ ಚಿತ್ರತಂಡವು ಸಿನಿಮಾವನ್ನ ಪೂರ್ತಿಗೊಳಿಸಿದ್ದೇ ಒಂದು ದೊಡ್ಡ ಪವಾಡ. ಎಸ್, ಚಿತ್ರೀಕರಣ ಅರ್ಧದಲ್ಲಿರುವಂತೆಯೇ ನಿರ್ದೇಶಕನ ದುರ್ಮರಣ, ಕಣ್ಮುಂದೆಯೇ ನಡೆಯುತ್ತಿರುವ ವಿಸ್ಮಯಕಾರಿ ಘಟನೆಗಳು, ಅಂದುಕೊಳ್ಳೋದು ಒಂದು ಆಗೋದು ಮತ್ತೊಂದು, ಹೀಗೆ ಅನೇಕ ಬಗೆಯ ನಿಗೂಢತೆಯ ನಡುವೆಯೇ ಚಿತ್ರ ಪೂರ್ಣಗೊಂಡಿದೆ. ಅಷ್ಟಕ್ಕೂ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಆಗಿದ್ದೇನು, ಇದಕ್ಕೆ ಕಾರಣಗಳೇನು, ಇಲ್ಲಿದೆ ನೋಡಿ ಬೆಚ್ಚಿ ಬೀಳಿಸೋ ಸತ್ಯಗಳು. ಇದೇ ಈ ಹೊತ್ತಿನ ವಿಶೇಷ ಆಟಿಡೊಂಜಿ ದಿನ ಸೀಕ್ರೆಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಾ. ತುಳುನಾಡಿನಲ್ಲಿ ಆಟಿ ಅಥವಾ ಆಷಾಢ ತಿಂಗಳಿಗೆ ವಿಶೇಷ ಪ್ರಾಧಾನ್ಯತೆ ಇದೆ, ಹಿನ್ನೆಲೆ ಇದೆ. ಊರಿನ ಮಾರಿ ಕಳೆಯಲು ಆಟಿ ಕಳೆಂಜ ಬರುವ ತಿಂಗಳು ಎನ್ನುವ ಪೌರಾಣಿಕ ಹಿನ್ನೆಲೆಯೂ ಇದೆ. ಆಟಿಡು ಒಂಜಿ ದಿನ ಎನ್ನುವ ಟೈಟಲ್ನಲ್ಲಿ ಅನೇಕ ಬಗೆಯ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳು ನಡೆಯುತ್ತವೆ. ಹೀಗೆ ಎಲ್ಲ ಬಗೆಯಲ್ಲೂ ಕರಾವಳಿಯ ಬದುಕಿನ ಜೊತೆಗೆ ಹಾಸು ಹೊಕ್ಕಾಗಿರುವ ಆಟಿ ತಿಂಗಳ ಹೆಸರನ್ನೇ ಬಳಸಿಕೊಂಡು ಆಟಿಡೊಂಜಿ ದಿನ ಎನ್ನುವ ಟೈಟಲ್ ಅನ್ನು ಇಟ್ಕೊಂಡು ಸಿನಿಮಾ ಮಾಡೋಕೆ ಹೊರಟಿದ್ದು ಚಿತ್ರತಂಡ. ಆಮೇಲೇನಾಯ್ತು ನೀವೇ ನೋಡಿ. ಡಿಸೆಂಬರ್ 6ರಂದು ತೆರೆಗೆ ಅಪ್ಪಳಿಸುವುದಕ್ಕೆ ಸಜ್ಜಾಗಿದೆ ಆಟಿಡೊಂಜಿ ದಿನ. ರಿಲೀಸ್ ಆಗಿರೋ ಟೀಸರ್ ಟ್ರೈಲರ್ಗೆ ಫುಲ್ ಫಿದಾಗಿದ್ದಾರೆ ಜನ. ಆಟಿಡೊಂಜಿ ದಿನ ತುಳುನಾಡು ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಈಗ ಹವ ಎಬ್ಬಿಸಿರೋ ಸಿನಿಮಾ. ಇದೇ ಡಿಸೆಂಬರ್ 6ರಂದು ತೆರೆಗೆ ಬರಲಿರೋ ಸಿನಿಮಾ ಈಗಾಗಲೇ ಶೂಟಿಂಗ್, ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನು ಮುಗಿಸಿಕೊಂಡು ತೆರೆಗೆ ಬರೋದಕ್ಕೆ ಸಜ್ಜಾಗಿದೆ. ತುಳುನಾಡಿನಲ್ಲಿ ವಿಶೇಷ ಪ್ರಾಧಾನ್ಯತೆ ಇರುವ ತಿಂಗಳು ಎಂದ್ರೆ ಆಟಿ. ಒಂದೆಡೆ ಬಿಡದೆ ಕಾಡುವ ಮಳೆಯಾದ್ರೆ, ಇನ್ನೊಂದೆಡೆ ಬಡತನ. ಈ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ಸಿಗುವ ವಸ್ತುಗಳನ್ನೇ ಆಹಾರವಾಗಿಸಿಕೊಂಡು ಬದುಕ್ತಾ ಇದ್ದ ಹಿಂದಿನ ಕಾಲ. ಪ್ರಸಕ್ತ ಇಂತಹ ಪರಿಸ್ಥಿತಿ ಇಲ್ಲವಾದರೂ ಹಿಂದಿನ ದಿನವನ್ನ ನೆನಪಿಸುವ ಕೆಲಸ ತುಳುನಾಡಿನಾದ್ಯಂತ ನಡೀತಾ ಇದೆ. ಅದಕ್ಕಾಗಿ ಆಟಿಡೊಂಜಿ ದಿನ ಎಂಬ ಆಚರಣೆಯೂ ಜಾರಿಯಲ್ಲಿದೆ. ಇಂತಹ ತಿಂಗಳನ್ನೇ ಪ್ರಮುಖ ಕಥಾವಸ್ತುವನ್ನಾಗಿಸಿಕೊಂಡು ಆಟಿಯಲ್ಲಿ ತುಳುನಾಡಿನಲ್ಲಿ ನಡೆಯುವ ಒಂದು ಕಥೆಯನ್ನೇ ಮೂಲವನ್ನಾಗಿಸಿಕೊಂಡು ಅದಕ್ಕೆ ಹಾಸ್ಯದ ನವಿರು ಗೆಳೆಯನ್ನ ನೀಡಿರುವಂತಹ ಚಿತ್ರ. ಆಟಿಡೊಂಜಿ ದಿನ ಎನ್ನುವ ಟೈಟಲ್ ಜೊತೆಗೆ ತೆಲಿಪೆರೆ ವಾದಿನಾಂಡದಾನಿ ಎನ್ನುವ ಟ್ಯಾಗ್ ಲೈನ್ನೊಂದಿಗೆ ರಿಲೀಸ್ ಆಗಿರೋ ಟೀಸರ್, ಟ್ರೈಲರ್ಗಳೆಲ್ಲವೂ ಸೋಷಿಯಲ್ ಮೀಡಿಯಾದಲ್ಲಿ ಭರ್ಜರಿ ಸೌಂಡ್ ಮಾಡ್ತಾ ಇದೆ. ಮಾತ್ರವಲ್ಲ, ಸಿನಿಮಾದ ಬಗ್ಗೆ ಕ್ಯೂರಿಯಾಸಿಟಿಯನ್ನ ಕೂಡ ಹೆಚ್ಚಿಸಿದೆ. ಎಲ್ಲ ಕೆಲಸಗಳು ಕೂಡ ಮುಗಿದಿದ್ದು ಇನ್ನೇನು ಡಿಸೆಂಬರ್ 6ರಂದು ತೆರೆಗೆ ಕೂಡ ಬರಲಿದೆ. ನಮ್ಮೆ ನಿಗ ಕಂತೋಜ್ಜ ದೆಬ್ಬೆ ಕನ್ನಡಕ. ರೈಟ್ ಆರ್ಮ್ ರೌಂಡ್ ದ ವಿಕೆಟ್. ರೈಟ್ ಆರ್ಮ್ ರೌಂಡ್ ದ ವಿಕೆಟ್. ಸೇಮ್ ಟು ಯು. ಇವತ್ತು ಪಾಪ ಈ ಜನ ಮೀನು ಮಲ್ಲಾದುಪ್ಪು ಇನಿ ದೇವರ ಕಣ್ಣು ಬುಲಾಯಿರು ಎನ್ನ ಮೀನು ಗಿರ್ಲಿಂಗ 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 ಇದ ದಾಯದುಪ್ಪ ಓ ಮಂಗ ಇರ್ನ ಮಂತ್ರ ಬಾರಿ ಶೋಕೊಂಡು ಅಂಡ ಅವಂತೆ ನಿರ್ಲೆ ಕೊಂಡತಿ ಮಗ ಅಂಚ ಮತ್ತ ಪನ್ರೆ ಬಲ್ಲಿ ಈರೆಂಚಿನ ಬೇಲೆ ಮಲ್ಪುನು ಯಾನು ಮಣ್ಣು ತುಮ್ಮುನು ನೆ ಮುಟ್ಟಲದೀತೆ ಊನ ಆರ್ಲ ನಲ ಇದಾ ನಿಂದ ಫಲಕ ಬೇಡ ನಾ ಇಪ್ಪ ಫಲಕ ಬೋಂಡೆ ಮೈ ಕಲ್ತು ಗುರುವಪ್ಪ ಎಲ್ಲಿದ್ಯಪ್ಪ? ಇಲ್ಲೇ ಇದ್ದೀನಪ್ಪ.
ಒಂಜಿ ಸತಿ ಕಂಡದ ಪುನಿಟ್ ತೂಯೇ ನಿನನು ಮನದಾನಿ ಇಲ್ಲದ ಬರಿಟ್ ತೂಯೇ ನಿನನು ಎಸ್, ಇದೀಗ ಭಾರಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿರೋ ಆಟಿಡೊಂಜಿ ದಿನ ಸಿನಿಮಾ ತಂಡ ಶೂಟಿಂಗ್ ಅನ್ನ ಪೂರ್ಣಗೊಳಿಸಿದ್ದೇ ಒಂದು ದೊಡ್ಡ ಪವಾಡ. ಅದು ಯಾಕೆ ಅಂತ ಹೇಳ್ತೀವಿ ನೋಡಿ. 2019 ಮಾರ್ಚ್ನಲ್ಲಿ ಶುರುವಾಗಿತ್ತು ಆಟಿಡೊಂಜಿ ದಿನ ಶೂಟಿಂಗ್. ಶೂಟಿಂಗ್ನ ಫಸ್ಟ್ ಡೇನೇ ಲೊಕೇಶನ್ ಸ್ಪಾಟ್ನಲ್ಲಿ ಹರಿದಿತ್ತು ಬ್ಲಡ್. ಎಸ್, ರಾಧಾಕೃಷ್ಣ ನಾಗರಾಜು ನಿರ್ಮಾಣದ ಆರ್ ಹ್ಯಾರಿಸ್ ಕೊಣಾಚಿಕಲ್ ಕಥೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನದ ಆಟಿಡೊಂಜಿ ದಿನ ಸಿನಿಮಾ 2019 ಮಾರ್ಚ್ ತಿಂಗಳಿನಲ್ಲಿ ಶೂಟಿಂಗ್ ಆರಂಭಿಸಿತ್ತು. ಕದ್ರಿ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದಲ್ಲಿ ಮಾರ್ಚ್ 1ರಂದು ಮುಹೂರ್ತ ಕಂಡಿದ್ದ ಸಿನಿಮಾ ಹಲವಾರು ಪ್ರಸಿದ್ಧ ಕಲಾವಿದರನ್ನ ಒಳಗೊಂಡು ಶೂಟಿಂಗ್ ಅನ್ನ ಆರಂಭಿಸಿತ್ತು. ಪ್ರಸಿದ್ಧ ಕಲಾವಿದರಾದ ನವೀನ್ ಡಿ ಪಡೀಲ್, ಅರವಿಂದ ಬೋಳಾರ್, ಭೋಜರಾಜ್ ವಾಮಂಜೂರು, ಸತೀಶ್ ಬಂದಲೆ, ಪೃಥ್ವಿ ಅಂಬರ್, ನಿರೀಕ್ಷಾ ಶೆಟ್ಟಿ, ದೀಪಕ್ ರೈಪಾಣಾಜೆ, ಸೂರಜ್ ಸಾಲ್ಯಾನ್, ಶ್ರದ್ಧಾ ಸಾಲ್ಯಾನ್, ಪೃಥ್ವಿರಾಜ್ ಮೂಡಬಿದ್ರೆ ಇತ್ಯಾದಿ ಪ್ರಸಿದ್ಧ ಕಲಾವಿದರನ್ನ ತಂಡ ಹೊಂದಿದ್ದು, ಶೆಡ್ಯೂಲ್ ಪ್ರಕಾರ ಶೂಟಿಂಗ್ ನಡೆಸುವುದಕ್ಕೆ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿತ್ತು. ಈ ಪೈಕಿ ಮೊದಲ ದಿನದ ಶೂಟಿಂಗ್ ನಡೆಸುವುದಕ್ಕೆ ಎಲ್ಲಾ ಸೆಟ್ ಪೂಜೆಯನ್ನ ನಡೆಸಿ ಚಿತ್ರತಂಡ ಬಹಳ ಉತ್ಸಾಹದಿಂದ ತಯಾರಾಗಿತ್ತು. ಫಸ್ಟ್ ಶೂಟ್ ಇದ್ದ ಸೀನ್ನಲ್ಲಿ ಒಬ್ಬ ಆರ್ಟಿಸ್ಟ್ ಮತ್ತೊಬ್ಬ ಆರ್ಟಿಸ್ಟ್ಗೆ ಲಾಂಗ್ನಿಂದ ಹಲ್ಲೆ ಮಾಡಬೇಕಿತ್ತು. ಅದಕ್ಕೋಸ್ಕರ ಡಮ್ಮಿ ಲಾಂಗ್ ಅನ್ನ ಕೂಡ ಸಿದ್ಧಪಡಿಸಲಾಗಿತ್ತು. ಆದರೆ ಶೂಟಿಂಗ್ ವೇಳೆ ಡಮ್ಮಿ ಲಾಂಗ್ ಸೀರಿಯಸ್ ಏಟನ್ನೇ ಮಾಡಿತ್ತು. ಡಮ್ಮಿಯಾಗಿ ಹಲ್ಲೆಯೊಳಗಾಗಬೇಕಾಗಿದ್ದ ಆರ್ಟಿಸ್ಟ್ಗೆ ಗಂಭೀರ ಏಟಾಗಿ ರಕ್ತ ಸುರಿದಿತ್ತು. ಅವರನ್ನ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ನೀಡಿಸಿದ ಬಳಿಕವೇ ಆ ದಿನದ ಶೂಟಿಂಗ್ ಮುಂದುವರೆದಿತ್ತು. ಈ ಮೂಲಕ ಶೂಟಿಂಗ್ನ ಫಸ್ಟ್ ಡೇನೇ ಚಿತ್ರತಂಡಕ್ಕೆ ಆಘಾತ ಎದುರಾಗಿತ್ತು. ಫಿಲ್ಮದ ಸ್ಟಾರ್ಟಿಂಗ್ ಫಸ್ಟ್ ಡೇನೇ ಶೂಟಿಂಗ್ ವಿಲನ್ ನಕಲು ಒಂಜಿ ಒಂಜಿ ಕತ್ತಿಡ್ ಕಟ್ ಮಾಡೋ ಒಂದು ಸೀನ್ ಇತ್ತು. ಆ್ಯಕ್ಚುಲಿ ರಿಯಲ್ ಕತ್ತಿಗೆ ಕೊಡ್ದಿತ್ತು ವಿಲನ್ನಾಗ ಇಟ್ಟು ಆರೊಂಚೂರು ಜಾಸ್ತಿ ಪಾತ್ರದ ಉಲಾಯಿ ಇನ್ವಾಲ್ವ್ ಆತಿನ ಸರದ್ದು ಕಡ್ಪನಾಗ ಆ್ಯಕ್ಚುಲಿ ಡಮ್ಮಿಗೆ ಕತ್ತಿ ಆಂಡಲ್ಲ ಆ್ಯಕ್ಚುಲ್ ಅವ್ರನ್ನ ನಾಲಿಗೆ ಕಟ್ತಾರೆ. ಫಸ್ಟ್ ಡೇನೇ ಶೂಟ್ ನೆತ್ತಿರು ಬೂರ್ನಂಚು ಕಟ್ತಿನ ಸರದ್ದು ನಾಲಿಗೆ ಕಟ್ಟಾದಿತ್ತಂಡು. ಬಟ್ ಶೂಟ್ ಬೊಕ್ಕ ಕಂಟಿನ್ಯೂ ಆಂಡ್ ಅವಲೊಂಜಿ ಘಟನೆ ಐತ ಒಂಜಿ ಪ್ರಾಯಶಃ ಒಂಜಿ ವಾರ ಐ ಬೊಕ್ಕ ಎನ್ನ ಕಾರ್ ಮುಲ್ಪನೆ ಕುಡ್ಲಾಡ್ ಉಂತಿನ ಯಾನ್ ಉಂತಾದಿತ್ತೆ ಉಂತದ ಕಾರ್ಗೆ ಎರಗಾದಿತ್ತೆ ಡೈರೆಕ್ಟ್ಲಿ ಒಂಜಿ ಜೀಪ್ ಬರ್ತದ ಎನ್ನ ಕಾರ್ಗೆ ಡ್ಯಾಶ್ ಮಾಡ್ತಾರೆ ಜೀಪ್ ಪಾಲ್ಟಿ ಆಪ್ ನಾವು ಒಂಜಿ ಮಲ್ಲ ಇನ್ಸಿಡೆಂಟ್ ಐಟೆ ಪೋಡ್ದಿತ್ತೆ ಅವು ಆಯ್ ಬೊಕ್ಕ ಒಂಜಿ ಪ್ರಾಯಶಃ ಮಸ್ತ್ ಈ ಫಿಲ್ಮ್ಗೆ ವಿಜ್ಞಾನ ಅವು ಒಂದು ಬರೋಂದೈತೆ ನಾವು ದಾಯಗದ್ದು ಗೊತ್ತಿದ್ದೆ. ಸಿನಿಮಾ ಶೂಟಿಂಗ್ ವೇಳೆ ನಿರಂತರ ನಡೀತಾ ಇತ್ತು ವಿಸ್ಮಯಕಾರಿ ಘಟನೆಗಳು. ಚಿತ್ರೀಕರಣ ಅರ್ಥದಲ್ಲಿರುವಂತೆಯೇ ದಾರುಣವಾಗಿ ಸಾವನ್ನಪ್ಪಿದ್ರು ಡೈರೆಕ್ಟರ್. ಆಟಿಡೊಂಜಿ ದಿನ ಇದು ನಿರ್ದೇಶಕ ಹ್ಯಾರಿಸ್ ಕೊಣಾಚಿಕಲ್ ರವರ ಕನಸಿನ ಕೂಸು. ಈ ಸಿನಿಮಾಗಾಗಿ ಡೈರೆಕ್ಟರ್ ಹ್ಯಾರಿಸ್ ರವರು ಪಟ್ಟಂತಹ ಕಷ್ಟ ಅಷ್ಟಿಷ್ಟಲ್ಲ. ಉತ್ತಮವಾದ ಕಥೆಯನ್ನ ಸಿದ್ಧಪಡಿಸಿಕೊಂಡು ನಿರ್ಮಾಪಕರನ್ನ ಹುಡುಕೋದಕ್ಕೆ ಪಟ್ಟಂತಹ ಶ್ರಮ ಎಲ್ಲರ ಕಣ್ಣಲ್ಲಿ ನೀರು ತರಿಸಿತು. ಸಿನಿಮಾಗೋಸ್ಕರ ಜೀವವನ್ನೇ ಕೊಡೋಕೆ ತಯಾರಿದ್ದಂತಹ ವ್ಯಕ್ತಿ ಹ್ಯಾರಿಸ್ ಬಹಳ ನಿಷ್ಠೆಯಿಂದ ಈ ಸಿನಿಮಾಗೋಸ್ಕರ ಕೆಲಸ ಮಾಡ್ತಾ ಇದ್ರು. ಹಗಲು ರಾತ್ರಿ ಎನ್ನದೇ ಚಿತ್ರವನ್ನ ಚೆನ್ನಾಗಿ ಮೂಡಿಸಿ ಬರೋದಕ್ಕೆ ಸಾಕಷ್ಟು ಕಷ್ಟಪಡ್ತಾ ಇದ್ರು. ಒಟ್ಟು 7 ಮಂದಿಯ ತುಂಬು ಕುಟುಂಬವನ್ನ ಸಾಕಬೇಕಾದ ಜವಾಬ್ದಾರಿಯೂ ಇತ್ತು. ಸಿನಿಮಾಗೋಸ್ಕರ ಹಗಲು ರಾತ್ರಿ ದುಡಿತಾ ಇದ್ರು. ಹಗಲು ರಾತ್ರಿ ಎಂಬಂತೆ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದ ಚಿತ್ರತಂಡ ಅದೊಂದು ಕೆಟ್ಟ ದಿನ ಲಾಡ್ಜ್ನಲ್ಲಿ ರಾತ್ರಿ ಹೊತ್ತು ಹರಟೆ ಹೊಡಿತಾ ಇತ್ತು.
ಆ ಸಂದರ್ಭ ನನಗೆ ನನ್ನ ಅಮ್ಮನನ್ನ ನೋಡಬೇಕೆನಿಸುತ್ತೆ ಎಂದು ಲಾಡ್ಜ್ನಿಂದ ಮನೆಗೆ ಹೊರಟಿದ್ರು ನಿರ್ದೇಶಕ ಹ್ಯಾರಿಸ್. ಆದರೆ ತಂಡದ ಸ್ನೇಹಿತರು ಈಗ ಮಲಗು, ನಾಳೆ ಬೆಳಗ್ಗೆ ಹೋಗು ಎಂದು ಹೇಳಿದ್ರು. ಆದರೆ ಅದನ್ನ ಕಿವಿಗೆ ಹಾಕಿಕೊಳ್ಳದ ಹ್ಯಾರಿಸ್ ಅವರು ನೇರವಾಗಿ ಮನೆಗೆ ಬಂದಿದ್ರು. ಅಮ್ಮನನ್ನ ತಂಗಿಯಂದಿರನ್ನ ಮಾತನಾಡಿಸಿ ಮಲಗ್ತೇನೆ ಎಂದು ಮಲಗಿದ್ರು. ಅಷ್ಟರಲ್ಲಿ ಬಂದ ಒಂದು ಕರೆ ಅವರ ಪಾಲಿಗೆ ಯಮನಾಗಿತ್ತು. ಅದರಲ್ಲಿ ಮಾತನಾಡ್ತಾ ಗಾಬರಿಗೊಂಡಂತೆ ಕಂಡು ಬಂದ ಹ್ಯಾರಿಸ್ ರವರು ಈಗ 5 ನಿಮಿಷಗಳಲ್ಲಿ ಬರ್ತೇನೆ ಎಂದು ಮನೆಯಿಂದ ಹೊರಟಿದ್ರು. ಅಲ್ಲಿಂದ ಹೊರಟಿದ್ದ ಹ್ಯಾರಿಸ್ ಮತ್ತೆ ಬಂದಿದ್ದು ಹೆಣವಾಗಿ. ಮೂಡುಕೊಣಾಜಿ ಎಂಬಲ್ಲಿ ರಸ್ತೆ ಬದಿಯ ಮರಕ್ಕೆ ಇವರ ವಾಹನ ಡಿಕ್ಕಿ ಹೊಡೆದು ಹ್ಯಾರಿಸ್ ಇಹಲೋಕ ತ್ಯಜಿಸಿದ್ರು. ಇದು ಚಿತ್ರತಂಡಕ್ಕೆ ಎದುರಾದ ಬಹುದೊಡ್ಡ ಆಘಾತ. ಫಿಲ್ಮ್ ಒಂಜಿ 2 ದಿನ ಶೂಟಿಂಗ್ ಮುಗಿಯುಂಡು ಬಂದಾಗ ಬಾರಿ ಒಂಜಿ ಬೇಜಾರದ ವಿಷಯ ಬಂಡ ಹ್ಯಾರಿಸ್ ಕೊನಜಕಲ್ ಆರು ಇಲ್ಲಬೋದು ಇಲ್ಲಗ್ಬೋದು ಪಿರ ಬಂದಾಗ ಆಕ್ಸಿಡೆಂಟ್ ತೀರ್ಬೋದು ಅಂಚಾದ ಈ ಫಿಲ್ಮ್ಗೆ ಇಡೇ ರಿಲೀಸ್ ಮುಟ್ಟಲ್ಲ ಮಸ್ತ್ ವಿಘ್ನಲು ಒಂಜಿ ಪ್ರಾಬ್ಲಮ್ ಬರೋದೇ ಇರ್ತಾರೆ ದಾಯಿಗೆ ಬಂದು ಎಂಕ್ಲೆಲ್ಲ ಗೊತ್ತಿಜಿ ಆ್ಯಂಡ್ ಮಸ್ತ್ ಬೇಜಾರದ ವಿಷಯ ಬಂದ ನಮ್ಮ ಆತ್ಮೀಯ ಸ್ನೇಹಿತೆ ಹ್ಯಾರಿಸ್ ಕೊನಜಕಲ್ ಒಂಜಿ 10 ವರ್ಷ ಫಿಲ್ಮ್ ಪನ್ಪಿನ ಒಂಜಿ ಕನ ತೂತಿನ ಒಂಜಿ ಜನ ಅಂದು ಪನೋಲಿ ಮಸ್ತ್ ಬಡಪತ್ತಿತ್ತನಲ್ಲ ಐತ ಬಗ್ಗೆ ಯೋಚನೆ ಮನ್ಪಂದೆ ಯಾನೊಂಜಿ ಎಡ್ಡೆ ಡೈರೆಕ್ಟರ್ ಆವಡು ಯಾನೊಂಜಿ ಎಡ್ಡೆ ಫಿಲ್ಮ್ ಕೊರಡು ಅವಳ ತುಳು ಫಿಲ್ಮ್ ಇಂಡಸ್ಟ್ರಿಗೆ ಒಂಜಿ ಎಡ್ಡೆ ಫಿಲ್ಮ್ ಕೊರಡು ಪನ್ಪಿನ ಒಂಜಿ ಆಸೆದ್ದಿ ಒಂದು ಕಂಟಿನ್ಯೂಸ್ ಆದ ಪ್ರೊಡ್ಯೂಸರ್ನ ಆಡೋದು ಫೈನಲಿ ಒಂಜಿ ಪ್ರೊಡ್ಯೂಸರ್ನ ಫೆಚ್ ಮಾಡ್ತದ್ದು ಆರು ಮಲ್ತೇರು ಅವತ್ತಿಂದ ಆರ್ನ ದುಮ್ಮದ ಫಿಲ್ಮಲ್ಲ ಅಂಚನೆ ಆದಿತ್ತನಿಗೆ ಬೈಲಕೂರಲ್ಲಿ ಬಂದು ಒಂಜಿ ಫಿಲ್ಮ್ ಮಲ್ತಿತ್ತೇರು ಆ ಫಿಲ್ಮಲ್ಲ ಆಕ್ಸಿಡೆಂಟ್ದ ಮೂಲಕ ಉಂಟಿದ್ದಿತ್ತಂದ್ರೆ ಈ ಫಿಲ್ಮಲ್ಲ ಅಂಚನೆ ಆಂಡ್ ಅದಕ್ಕೆ ಆಕ್ಸಿಡೆಂಟ್ ಆಂಡ್ ಫಿಲ್ಮ್ ಅರ್ಧಡು ಉಂಟು ಬೊಕ್ಕ ಇಡೀ ಫಿಲ್ಮ್ ಟೀಮ್ ದಕ್ಕಲು ಈ ಫಿಲ್ಮ್ ಉಂತಾರೆ ಬಲ್ಲಿ ಹ್ಯಾರಿಸ್ನ ಕನಾದು ಒರಿಯರ ಬಲ್ಲಿ ಅವನು ನಿಜ ಮಲ್ಪೋಡು ಬಂದಿರೋ ಒಂದು ಉದ್ದೇಶದ ಈ ಒಂದು ಮಾತಾ ಫಿಲ್ಮ್ ಟೀಮ್ ವೈಭವ್ ಪ್ರಶಾಂತ್ ಸರ್ ಬೊಕ್ಕ ಪ್ರೊಡ್ಯೂಸರ್ ರಾಧಾಕೃಷ್ಣ ನಾಗರಾಜ್ ಪೂರಕಲ್ಲ ಸೇರ್ದು ಇಡೀ ಫಿಲ್ಮ್ ಟೀಮ್ ಸೇರ್ದು ಈ ಒಂಜಿ ಫಿಲ್ಮ್ಗೆ ಒಂಜಿ ರೂಪರೇಷೆ ಕೊಡ್ದು ಇತ್ತ ಫಿಲ್ಮ್ ರಿಲೀಸ್ ಆತಂದು ಥಿಯೇಟರ್ ಉಂಡು ಒಂದು ಪನೊಲಿ. ಆರಂಭದ ತಿಂಗಳಿಂದಲೂ ಆಟಿಟೊಂಜಿ ದಿನ ಚಿತ್ರತಂಡವನ್ನು ನಿಗೂಢವಾದ ಸವಾಲುಗಳು ಬೆನ್ನತ್ತುತ್ತಲೇ ಬಂದಿವೆ. ವಿಸ್ಮಯಕಾರಿ ಘಟನೆಗಳು ವಿಚಲಿತರನ್ನಾಗಿಸಿವೆ. ಹಾಗಿದ್ರೆ ಇದೆಲ್ಲದಕ್ಕೂ ಕಾರಣ ಏನು? ಇದರ ಬೆನ್ನತ್ತಿದ ಚಿತ್ರತಂಡಕ್ಕೆ ಲಭಿಸಿದ ಉತ್ತರ ಏನು? ಎಲ್ಲವನ್ನ ಕೂಡ ಹೇಳ್ತೀನಿ, ಆದ್ರೆ ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್. ಆಟಿಟೊಂಜಿ ದಿನ ಸೀಕ್ರೆಟ್ಗೆ ಮತ್ತೆ ಸ್ವಾಗತ. ಆಟಿಟೊಂಜಿ ದಿನ ಎನ್ನುವ ಸಿನಿಮಾದ ಹಿಂದೆ ನಡೆದ ನಿಗೂಢ ಘಟನೆಗಳಿಗೂ ತುಳುನಾಡಿನ ದೈವಿಕ ಪರಂಪರೆಗೂ ಒಂದು ಕನೆಕ್ಷನ್ ಇದೆ ಎನ್ನುವುದು ಈಗ ಕೇಳಿ ಬರ್ತಾ ಇರುವ ಮಾತು. ಕೆಲವೊಂದು ಸಂದರ್ಭಗಳಲ್ಲಿ ಅಂತಹ ಅಚಾತುರ್ಯಗಳೇ ಇದಕ್ಕೆ ಕಾರಣ ಎನ್ನುವ ಮಾತುಗಳು ಚಿತ್ರತಂಡವು ನಿಗೂಢತೆಯ ಕಾರಣವನ್ನ ಬೆನ್ನತ್ತಿ ಹೋದ ಸಂದರ್ಭದಲ್ಲಿ ಸಿಕ್ಕಿದೆ. ಅದೇನು ಎಲ್ಲಿದೆ ನೋಡಿ ಕಂಪ್ಲೀಟ್ ಆದಂತಹ ಡೀಟೇಲ್ಸ್. ಆಟಿಕಳಿಂಜಿನ ಸ್ಟೋರಿ ಹೇಳೋಕೆ ಹೊರಟಿದ್ದ ಸಿನಿಮಾ ಟೀಮ್. ನಿಗೂಢ ಘಟನೆಗಳಿಗೂ ಆಟಿಕಳಿಂಜನಿಗೂ ಇದೆಯಾ ಕನೆಕ್ಷನ್? ಆಟಿಟೊಂಜಿ ದಿನ ಚಿತ್ರವು ಆಟಿಕಳಿಂಜಿನ ಸ್ಟೋರಿಯನ್ನ ಹೇಳೋಕೆ ಹೊರಟಿತ್ತ ಅನ್ನೋ ಅನುಮಾನ ಈಗ ವ್ಯಾಪಕವಾಗಿ ಮೂಡ್ತಾ ಇದೆ. ಇದಕ್ಕೆ ಕಾರಣ ಚಿತ್ರದಲ್ಲಿ ಆಟಿಕಳಿಂಜಿನ ಬಗೆಗೆ ಇರುವ ಒಂದು ಹಾಡು. ಖ್ಯಾತ ಯಕ್ಷಗಾನ ಭಾಗವತ ಪಟ್ಲ ಸತೀಶ್ ಶೆಟ್ಟಿಯವರ ಸಿರಿಕಂಠದಲ್ಲಿ ಹೊಮ್ಮಿರೋ ಈ ಹಾಡು ಈಗಾಗಲೇ ಭರ್ಜರಿ ಜನಮನ್ನಣೆ ಗಳಿಸಿದೆ. ಆಟಿಕಳಿಂಜನಿಗೂ ಆಷಾಢಕ್ಕೂ ಇರೋ ನಂಟು ಎಲ್ಲರಿಗೂ ತಿಳಿದಿರುವಂತದ್ದೇ. ಆಟಿಡೊಂಜಿ ದಿನ ಪಾಳೆದ ಕೊಡೆಟು ಊರಿಡಿ ತಿರುಗುವನ ಕಳೆಂಜ ತುಳುವೆರೆ ಊರುದ ಮಾರಿನ ಗಿಡದ ಪಾಳೆದ ಮರ್ದ ಕೊರು ಕಳೆಂಜ ಮಾಯಂದರ ಸುಮಗೆ ಮಾಯೊಡು ಪುಟ್ಟಿಯೇ ಪತ್ತೆ ಕಾಲೊಡು 16 ಪ್ರಾಯೊಡು ಮಾರಿಗಿದಾನೆ ಅವಡು ಕಳೆಂಜ ಬೀರಿಗಿದಾನೆ ಅವಡು ಕಳೆಂಜ ಕಳಂಜ 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 ಆಟಿ ಕಳಂಜ 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 ಆಟಿ ಕಳಂಜ ಕಳಂಜ.
ಬಾರಿದ ಸಿರಿಟಿ ಬಾರಿದ ಇರೇಟಿ ಅರಿತಾರೆ ಕೇನ್ವನ್ನ ಕಳಂಜ ತೆಂಬರೆ ಸ್ವರಟು ಸಂದಿದ ಪದಟು ಮಾರಿನ ಕಳೆಲ ಕಳಂಜ ಬಾರಿದ ಕಂಡೆ ತಿಂದೆ ಕಳಂಜೆ ಜಂಜಿ ಬಲ ತಂಡೆ ಮುಂದಿದ ಕಂಡೆ ತಿಂದೆ ಕಳಂಜೆ ತೊಂದೆ ಊರುಂಡೆ ಕುದುಪ್ಪಳು ತಿಂದೆ ಕಳಂಜೆ ಕೂಲಿ ಹುಲಿಪಾ ಒಂದೇ ഈ ഊരുതാ നായുധ കുത്ത് ഇത്തണ്ട കളിഞ്ച ഒന്നടേ പോവടി ಹುಚ್ಚದ കുത്ത് ഇത്തണ്ട കളിഞ്ച പേരുടെ പോവടി നരമാനിന കേക്കഞ്ചിದ കുത്ത് ഇത്തണ്ട കളിഞ്ച വടക്കൈ ബാക്കിളുടെ 27 കടല ದಾಟದು ഇതൈ പോവടി കളഞ്ച 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 ಆಟಿ കളഞ്ച കളഞ്ച ಆಷಾಢದಲ್ಲಿ ಊರಿನ ಮಾರಿ ಕಳೆಯಲು ಬರುವವನೀತ ಎನ್ನುವ ನಂಬಿಕೆ ತುಳುವರಲ್ಲಿದೆ. ಹೀಗಾಗಿ ಚಿತ್ರಕ್ಕೆ ಆಟಿಡೊಂಜಿ ದಿನ ಎನ್ನುವ ಟೈಟಲ್ ಬೇಡ ಎನ್ನುವ ಸಲಹೆ ತುಳು ಚಿತ್ರರಂಗದಿಂದ ವ್ಯಾಪಕವಾಗಿ ಕೇಳಿಬಂದಿತ್ತು. ಕೆಲವೊಂದು ಮೂಲಗಳಿಂದ ಆಟಿಡೊಂಜಿ ದಿನ ಸಿನಿಮಾ ತಂಡಕ್ಕೆ ಲಭಿಸಿರುವ ಮಾಹಿತಿಯ ಪ್ರಕಾರ ಆಟಿಡೊಂಜಿ ದಿನ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ನಡೆದಿರುವ ಅಗೋಚರ ಘಟನೆಗಳಿಗೆ ಚಿತ್ರದ ಟೈಟಲ್ ಕಾರಣ. ಎಲ್ಲರೂ ನಿರ್ದೇಶಕ ಹ್ಯಾರಿಸ್ ಬಳಿ ಸಿನಿಮಾದ ಟೈಟಲ್ ಅನ್ನು ಬದಲಿಸುವಂತೆ ಹೇಳಿದ್ದರು ಎನ್ನಲಾಗಿದೆ. ಆದರೆ ನಿರ್ದೇಶಕ ಹ್ಯಾರಿಸ್ ಇದನ್ನ ಗಂಭೀರವಾಗಿ ಪರಿಗಣಿಸಲಿಲ್ಲ. ಅದೇ ಟೈಟಲ್ನಲ್ಲಿ ಶೂಟಿಂಗ್ ಮುಂದುವರೆಸಿದ್ರು. ಅದರಿಂದಲೇ ಚಿತ್ರದ ಶೂಟಿಂಗ್ ಸಮಯದಲ್ಲಿ ಅಹಿತಕರ ಘಟನೆಗಳು ನಡೆದಿದ್ದಾವೆ ಎನ್ನುವ ಅಂಶವು ಇದೀಗ ಬೆಳಕಿಗೆ ಬಂದಿದೆ ಎನ್ನಲಾಗಿದೆ. ಸರಣಿ ಅಹಿತಕರ ಘಟನೆಗಳನ್ನು ಕಂಡ ಚಿತ್ರತಂಡವು ನಿರ್ದೇಶಕರ ಅಪಮೃತ್ಯುವಿನ ಬಳಿಕ ಜ್ಯೋತಿಷ್ಯ ಪ್ರಶ್ನೆ ಚಿಂತನೆ ನಡೆಸಿದ ಸಂದರ್ಭದಲ್ಲಿ ಈ ವಿಚಾರ ಬೆಳಕಿಗೆ ಬಂದಿದೆ ಎನ್ನಲಾಗಿದೆ. ಇದಕ್ಕೆ ಪ್ರಾಯಶ್ಚಿತ ಎನ್ನುವಂತೆ ಕೆಲವು ಪೂಜಾದಿ ಕಾರ್ಯಗಳನ್ನು ನಡೆಸಿದ ಬಳಿಕ ಶೂಟಿಂಗ್ ಸಹಿತ ಸಿನಿಮಾಗೆ ಸಂಬಂಧಿಸಿದ ಎಲ್ಲಾ ಕಾರ್ಯಗಳು ನಿರ್ವಿಘ್ನವಾಗಿ ನಡೆದಿವೆ ಎನ್ನುತ್ತಿವೆ ಚಿತ್ರತಂಡ. ಆಟಿಡು ಒಂಜಿ ದಿನ ಫಿಲ್ಮ್ ಆಪಿನೇ ಇಜ್ಜಿ ಒಂದು ಪಿದೇ ವರ್ಪುಜಿ ಬಂದು ಎಂದಿತ್ತ ಆಟಿಡು ಒಂಜಿ ದಿನ ಈ ಫಿಲ್ಮ್ದ ಟೈಟಲ್ ದೀನಾಗನೇ ಪ್ರಾಯಶಃ ಆರೇಸಿಗೆ ದಿವಂಗತ ಆರೇಸಿಗೆ ಮಸ್ತಾನ ಈ ಟೈಟಲ್ ದಿ ವರ್ಷಿ ಪಂದು ಪನೊಂದಿತ್ತಾರೆ. ಬಟ್ ಆರೆಗ್ ಎನ್ನ ಕತೆಕ್ ಈ ಒಂಜಿ ಟೈಟಲ್ ಸರಿ ಇದೆ ಪಂಡ ಈ ಆಟಿಡೊಂಜಿ ದಿನ ಆಪಿನೊಂಜಿ ಘಟನದ ಮೂಲಕ ಈ ಫಿಲ್ಮ್ ಸ್ಟಾರ್ಟ್ ಆಪಿನ ಅಷ್ಟದ ಆಟಿಡೊಂಜಿ ದಿನ ಟೈಟಲೇ ಬೋರ್ಡ್ ಒಂದು ಆರು ಪಂದಿತ್ತಾರೆ. ಯಾನ್ಲಕ್ಕೆಂತ ಈ ಟೈಟಲ್ ಬೋರ್ಡ್ ಆದ ಬಟ್ ಆರು ಈ ಟೈಟಲ್ ಬೋರ್ಡ್ ಏನು ಪಂಡರು. ಒಂಜಿ ಸತಿ ಕಂಡದ ಪುಣಿಟ್ ತೂಯೇ ನಿನನು ಮನದಾನಿ ಇಲ್ಲದ ಬರಿಟ್ ತೂಯೇ ನಿನನು ಸತ್ಯ ಹಿಂಗೆ ನೆನಪಿನಾಗನೇ ಪೋಡಿಗೆ ಆವೊಂದುಂಡು ದಾದ ಪಂಡ ಫಸ್ಟ್ ಡೇನೆ ಮೂವಿದ ಫಸ್ಟ್ ಡೇನೆ ಇಂಕಲ್ ಪೂರ ನೆತ್ತೆರ್ದು ತಾವು ವಿಲನ್ಗೆ ಕಡ್ಪುನ ಸೀನ್ ಆವಡ ಅರೆಗೆ ಸತ್ಯ ತಾಗದು ಯಾನಂತೂ ಪೋಡಿದು ಪೋತೆ ಫಸ್ಟ್ ಸೀನ್ಗೆ ಆ್ಯಂಡ್ ಮಲ್ಲೇಜಿ ಆಪುಂಡು ಅಂತ ಪನ್ನಾಗ ಒನ್ ಬೈ ಒನ್ ಯಾನು ಒಂಜಿ ರಡ್ಡು ಮೂಜಿ ಸರ್ತಿ ಅಂಚ ಆನಾಗ ಯಾನ್ ಕೋಇನ್ಸಿಡೆನ್ಸ್ ಎನ್ನಿಯೆ ಬಟ್ ಬ್ಯಾಕ್ ಟು ಬ್ಯಾಕ್ ಒಂಜಿ ತಡೆ ಆವೊಂದಿತ್ತು ಮೂವಿಗೆ. ಪೃಥ್ವಿನ ಕಾರ್ ಆಕ್ಸಿಡೆಂಟ್ ಆವಡ್ ಅತ್ ಮಲ್ಲ ಲಾಸ್ ಪಂಡೆಂಕಲ್ ಹ್ಯಾರಿಸ್ ಸರ್ನೇ ಇಂಚ ಆಂಡ್ ಇಂಕ್ಲಿಗೆ ಬೇಜಾರು ಆವೊಂದುಂಡು ಮಸ್ತ್. ಬಟ್ ಇಂಚ ಪೂರ ಆನಾಗ ಯಾನು ಇಲ್ಲಾಡ್ ಪೋದು ಪನ್ನಾಗ ಅವಡೆ ನಾ ಫ್ರೆಂಡ್ಸ್ಡ ಪೋದು ಪನ್ನಾಗ ಅವಡೆ ಮೂವಿ ಅಕ್ಕಲು ಒಂಜೆ ಬಾನು ಏರಾಣ್ಲ ನಿಕ್ಲೆ ಮಾಟ ಮಂತ್ರ ಮಂತಿಪ್ರಿ ಇಂಕ ಪೋಡಿಗೆ ಜಾಸ್ತಿ ಆವೊಂದಿತ್ತು ಇಂಚಿನ ಮಾಟ ಮಂತ್ರ ಮಂತ್ರ ಇಂಚಿನ ಯಾನು ಹ್ಯಾರಿಸ್ ಸರ್ಡ ಕಾಲ್ ಮಂತದ್ದು ಬಂಡೆ ಸರ್ ಇಂಚ ಮಾಟ ಮಂತ ಮಂತಿಪ್ಪೇರಿ ಇರುವರ ಕೇಂದು ತುಲೆ ಯಾರು ನಿಜ್ಜಿ ನಿರೀಕ್ಷಾ ಅವು ಪೂರ ನಂಬಾನ ಅಂಚ ಇಂಚ ಅಂತ ಪನ್ನೊಂದಿತ್ತೇರು. ಆಲ್ ಆಫ್ ಅ ಸಡನ್ ಇಂಕ್ 11:30 ಕಾಲ್ ಮಂತೇರು ಸರ್ ನಿರೀಕ್ಷಾ ನಿಕ್ಕ ಕಾಂಡೆ 6 o'clock ಶೂಟಿಂಗ್ ಉಂಡು ಅಂತ ಬಂತೇರು. ಶೂಟಿಂಗ್ ಉಂಡು ಪಂಡಿನ ಒಂಜಿ 1-2 hour ಗ್ಯಾಪ್ಸ್ದಲೆ 1:30 2 o'clock ದನ್ನ ಹೆಂಗೆ ಪೃಥ್ವಿನ ಕಾಲ್ ಬರೋದುಂಡು ಹ್ಯಾರಿಸ್ ಸರ್ನ ಇಂಚ ಯಾನು ಪೃಥ್ವಿಗೆ ಪನ್ನೊಂದಿಲ್ಲ ದಾದ ನಿಕ್ಕಲ್ ಮಕ್ಕರ್ ಮನ್ಪುನ ಟೈಮ್ ಒಂದು ಪೂರ ಜಪ್ಪೆರ ಬುಡ್ಲೆ ಎಲ್ಲ ಶೂಟಿಂಗ್ ಉಂಡು ಅಂತ ಪನ್ನೊಂದಿಲ್ಲ. ಪೃಥ್ವಿ ಫೋನ್ ಡ್ರಾಪ್ ಮಂತದ್ದು ಅದು ಬರ್ತಾನಾಗ ಎಂಕಲ್ನ DOP ನರೇನ್ ಸರ್ ಇಲ್ಲ ಯಾರು ಕಾಲ್ ಮಂತದ್ದು ಅಂದ ನಿರೀಕ್ಷಾ ಇಂಚ ಅವರ ಶಾಕ್ ಹಾಕಿಲ್ಲಕ್ಕಾತನ ಇಂಚ ನಿದ್ರೆ ಲಕ್ಕದೆ ಎಂಚಿನ ಆತನ ಹೆಂಗೋರ ಸತ್ಯ ಪೂರ ಎದುರುಡೆ ಇಂಚ ಪಾಸ್ ಆಯ್ಲೆಕ್ಕಾತನ ಸತ್ಯ ಮಸ್ತ್ ತಡೆ ಬೈದಳು ಮೂವಿಗೆ ಅವು ಅವಾರ್ಡ್ ಐದು ಬಕ್ಕ 2 months ಗ್ಯಾಪ್ ಆಂಡ್ ಐದು ಬಕ್ಕ ಮೂವಿ ಎಂಚಾಂಡಲ ಮಂತದ ಎಂಕಲು ಪೂರಾ ಒಟ್ಟಿಗೆ ಸೇರಿದ ಮೂವಿ ಕಂಪ್ಲೀಟ್ ಮಂತ ಆಂಡ್ ನೀ ಖುಷಿ ಅವನುಂಡು. ಸೊ ಹ್ಯಾರಿಸ್ ಸರ್ಲ ಒಟ್ಟಿಗೆ ಇಪ್ಪೊಡಿತ್ತನಂದು ಆಪುಂಡು ಆಂಡ ದಾಲ ಮನ್ಪೆರ ಅಪ್ಪಜಿ ಆರ್ ಲೆತ್ತೇರಾರು ಆರ್ ಅವ್ಲ್ಕುಲು ಒಂದುಲ್ಲೇರು. ಸೊ ನನ್ನ ಮೂವಿ ಸಕ್ಸಸ್ಫುಲ್ ಆದ ಮಂತಕ್ಕೆ ಎಂಕಲ್ನ ಆಯ್ನಾದ ಎಂಕುಲು ಪ್ರಯತ್ನ ಮಂದ ಯಾನ್ಲ ಸೆಟ್ಟಡ್
ಶೂಟಿಂಗ್ ಟೈಮ್ ಇಡ್ಲ ಬುಲ್ದಿ ನೋಡಿ ನಾನು ಸೀನಡಂತೂ ಬುಲ್ಪುನ ಉಂಡೆ ಶೂಟಿಂಗ್ ಟೈಮ್ ಇಡ್ಲ ಬುಲ್ಪುನ ಕಾರ್ಗೆ ತಾಗು ನೆಂಚಿನ ಹಾಪಿನಿ ದಾದನ ಒಂಜಿ ಫುಲ್ ನೆಗೆಟಿವ್ ವೈಬ್ಸ್ ಇತ್ತಿಲೆಕಾಯ್ತಂಡು ಫುಲ್ ಆಂಡಲ ಐನ್ ಎದುರುಪಾಡೊಂದು ಮಾತೆ ಶೂಟಿಂಗ್ ಮಂತೊಂದು ಪೋಯ ಐನ್ ಪೂರ ತರ ದೆಪ್ಪಗಾಯ್ತೆ ಫೈನಲಿ ಮೂವಿ ಬೈದಣ್ಣು ಮಾತೆಲ್ಲ ಥಿಯೇಟರ್ಗೆ ಪೋಲೆ ಫ್ಯಾಮಿಲಿದೊಟ್ಟಿಗೆ ಪೋತುಲೆ ಎಂಕಲ್ ಈತ ಬಂಗ ಬೈದ ಐಕ್ ಅಂಡಲ ನಿಕ್ಕುಲ್ ಚೂರು ಸಪೋರ್ಟ್ ಮನ್ಪ್ಲೆ ಏನಂದಿಲ್ಲ ಮೂವಿ ತೂಲೆ ಎಂಕ್ಲೆಗ್ ಸಪೋರ್ಟ್ ಮಾಡ್ತೆ ಥ್ಯಾಂಕ್ ಯು ಮೀನು ಮಲ್ಲಾದುಪ್ಪು ಇನಿ ದೇವರ ಕಣ್ಣು ಬುಲಾಯಿರು ಒಂದು ಎನ್ನ ಮೀನು ಬಾ ಗಿರ್ಲಿಂಗ ಗಿರ್ಗಿರ್ಲಿಂಗ ಗಿರ್ಗಿರ್ಲಿಂಗ ಇಂಚ ದಾಯ ತುಪ್ಪ ಓ ಮಂಗ ಇರ್ನ ಮಂತ್ರ ಬಾರಿ ಶೋಕೊಂಡು ಅಂಡ ಅವಂತೆ ನೆರ್ಲೆ ಕೊಂಡತಿ ಅಂದು ಮಗ ಅಂಜಮತ್ತ ಪನ್ರೆ ಆಟಿಡೊಂಜಿ ದಿನ ಇದು ನಾವು ಮೊದಲನೇದಾಗಿ ನಮ್ಮ ಸಿನಿಮಾಗೆ ತುಂಬ ಒಂದು ಆ್ಯಪ್ಟ್ ಆಗಿರೋಂಥ ಟೈಟಲ್ಲು ಇದು ಇಡಬೇಕು ಅಂತ ಇಬ್ಬರು ಡಿಸೈಡ್ ಮಾಡಿದ್ವಿ. ಇದಾದ ನಂತರ ತುಂಬ ಜನ ಹೇಳಿದ್ರು ಬೇಡ ಈ ಟೈಟಲ್ಲು ಚೆನ್ನಾಗಿಲ್ಲ, ಆರ್ಟ್ ಫಿಲಮ್ ಥರ ಇದೆ ಹಾಗೆ ಹೀಗೆ ಅಂತ. ತುಂಬ ನಮಗೆ ಅಡಚಣೆಗಳು ಬಂತು ಈ ಸಿನಿಮಾನ ಕಂಪ್ಲೀಟ್ ಮಾಡಬೇಕಾದ್ರೆ. ಒಂಥರ ನಮ್ಮ ನಾಯಕ ನಟರಿಗೂ ಏನೋ ಪ್ರತಿದಿನ ನಮ್ಮ ನಾಯಕಿಯವರು ಏನೋ ಒಂದು ಸಮಸ್ಯೆ ಇದು ಆಗೋದು, ಆಮೇಲೆ ಪ್ರತಿದಿನ ಇದೇ ಥರ ಟೆಕ್ನಿಷಿಯನ್ಸ್ಗೆಲ್ಲ ಸಮಸ್ಯೆ ಆಗ್ತಾಯಿತ್ತು. ಮಾರ್ಚ್ 21ನೇ ತಾರೀಕು ನಿಮಗೆಲ್ಲ ಗೊತ್ತಿದೆ, ಇಡೀ ತುಳುನಾಡಿಗೆ ಗೊತ್ತಾಗೋಂಥ ಒಂದು ಭಾರಿ ಸುದ್ದಿ ಆಯಿತು. ನಿರ್ದೇಶಕರ ಮರಣ, ಅದು ಒಂದು ಅಪಘಾತದಲ್ಲಿ ಮೃತಪಟ್ಟಿದ್ದು. ಅದಾದ ನಂತರ ನಮಗೆ ಒಂದು ಇಡೀ ಚಿತ್ರತಂಡಕ್ಕೆ ಸಿಡಿಲು ಬಡ್ದಂಗೆ ಆಗೋಯಿತು. ನಮ್ಗೆ ಏನು ಮಾಡೋದು ಮುಂದೆ ಏನು ಅಂತ ಗೊತ್ತಾಗಲಿಲ್ಲ. ಸ್ಟಾಪ್ ಮಾಡಿದ್ವಿ ಚಿತ್ರೀಕರಣನ. ಸುಮಾರು 1-2 ತಿಂಗಳುಗಳ ಕಾಲ ಚಿತ್ರೀಕರಣನ ಸ್ಟಾಪ್ ಮಾಡಿ, ಆದರೂ ನನಗೆ ಮನಸ್ಸಿಗೆ ಯಾಕೋ ಸಮಾಧಾನ ಇರಲಿಲ್ಲ. ಏನಾಗುತ್ತೆ ನೋಡೋಣ, ಕಂಪ್ಲೀಟ್ ಮಾಡುವ. ಈಗ ಒಂದು ಅವ್ರ ನಿರ್ದೇಶಕರಿಲ್ಲ, ಅವ್ರ ಕನಸನ್ನಾದರೂ ಪೂರ್ತಿಗೊಳಿಸೋಣ ಅಂತ ಹೇಳಿ ನಾವು ಅದಕ್ಕೆ ಏನೇನು ಬೇಕೋ ಅದು ಮುನ್ನೆಚ್ಚರಿಕೆಯಾಗಿ ತೊಗೊಂಡು, ಅಷ್ಟಲಜಿ ಅವರ ಒಂದು ಸಜೆಷನ್ ತೊಗೊಂಡು ಏನೇನು ಬೇಕು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೊಗೊಂಡು ನಾವು ಒಂದು ಶುರು ಮಾಡಿದ್ವಿ ಸಿನಿಮಾನ. ಮತ್ತೆ ಆರಂಭ ಮಾಡಿದ್ವಿ. ಅದಾದಮೇಲೆ ನಮಗೆ ಸಿನಿಮಾ ಒಂದು ಕಂಪ್ಲೀಟ್ ಮಾಡೋಕ್ಕೆ ಒಂದು ಅವಕಾಶ ಆಯಿತು. ಇವಾಗ ಒಂದು ಚೆನ್ನಾಗಿ ಚಿತ್ರ ಮೂಡಿ ಬಂದಿದೆ. ಕನ್ನಡ ಚಿತ್ರರಂಗದಲ್ಲೂ ನಡೆದಿತ್ತ ಇಂತಹುದೇ ಒಂದು ದುರ್ಘಟನೆ. ಸೂಚನೆ ಧಿಕ್ಕರಿಸಿ ತಮ್ಮ ಪ್ರಾಣಕ್ಕೆ ಕುತ್ತು ತಂದುಕೊಂಡ್ರ ಆ ಮಹಾನ್ ಪ್ರತಿಭೆ ಎಸ್ ಶಂಕರ್ ನಾಗ್. ಕನ್ನಡ ಚಿತ್ರರಂಗ ಕಂಡ ಅಮೋಘ ಪ್ರತಿಭೆ, ನಟ, ನಿರ್ದೇಶಕ, ಬರಹಗಾರ, ಹೀಗೆ ಕನ್ನಡ ಚಿತ್ರರಂಗದಲ್ಲಿ ಅಮೋಘವಾಗಿ ಮಿಂಚುತ್ತಾ ಇದ್ದ ಶಂಕರ್ ನಾಗ್ ರವರು ಒಬ್ಬ ಅದ್ಭುತ ಪ್ರತಿಭಾವಂತ. ಅನೇಕ ವಿನೂತನ ಕಥೆಗಳನ್ನ ತೆರೆಯ ಮೇಲೆ ತರಬೇಕು ಅಂತ ತುಡುತ್ತಾ ಇದ್ದ ಅಪರೂಪದ ನಿರ್ದೇಶಕ. ಇಂತಹ ಮಹಾನ್ ನಟ ಕೂಡ ಮೃತಪಟ್ಟಿರೋದು ಭೀಕರ ರಸ್ತೆ ಅಪಘಾತದಲ್ಲೇ. ಅವರ ಸಾವಿಗೂ ಇಂತಹುದೇ ಒಂದು ಹಿನ್ನೆಲೆ ಇದೆ ಎಂದು ಹೇಳಲಾಗ್ತಾ ಇದೆ. ಶಂಕರ್ ನಾಗ್ ಅವರು ಕಂಬಾರರ ಕೃತಿ ಜೋಕುಮಾರ ಸ್ವಾಮಿಯ ಕಥೆಯನ್ನ ಆಧರಿಸಿ ಸಿನಿಮಾ ಮಾಡಲು ಮುಂದಾಗಿದ್ರು. ಚಿತ್ರಕ್ಕೆ ಬೇಕಾದಂತಹ ಕಥೆಯನ್ನ ಸಿದ್ಧಪಡಿಸಿ ಸ್ಕ್ರಿಪ್ಟ್ನ ಕೆಲಸವನ್ನ ಪೂರ್ಣಗೊಳಿಸಿದ್ರು. ಆ ಸಂದರ್ಭದಲ್ಲಿ ಇಂತಹ ಪ್ರಯತ್ನ ಬೇಡ ಎನ್ನುವ ವಿಚಾರವನ್ನ ಹಲವಾರು ಮಂದಿ ಶಂಕರ್ ನಾಗ್ ರವರ ಬಳಿ ಹೇಳಿಕೊಂಡಿದ್ರು. ಆದರೆ ಅದನ್ನ ಶಂಕರ್ ನಾಗ್ ಅವರು ನಿರ್ಲಕ್ಷ್ಯ ಮಾಡಿದ್ದೇ ಅವರ ಅಪಮೃತ್ಯುವಿಗೆ ಕಾರಣವಾಯಿತು ಎನ್ನುವ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಒಟ್ಟಿನಲ್ಲಿ ನಡೆದಿರುವ ವಿದ್ಯಮಾನಗಳು ಆಟಿಟೊಂಚಿ ದಿನ ಚಿತ್ರತಂಡವನ್ನು ತಲ್ಲಣಗೊಳಿಸಿದ್ರು. ಅವೆಲ್ಲವನ್ನ ಮೆಟ್ಟಿ ನಿಂತು ಚಿತ್ರತಂಡ ಚಿತ್ರೀಕರಣವನ್ನ ಪೂರ್ಣಗೊಳಿಸಿದೆ. ಎಲ್ಲವೂ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದು ಇದೀಗ ಚಿತ್ರವು ಬಿಡುಗಡೆಗೆ ಸಜ್ಜಾಗಿದೆ. ಇದಿಷ್ಟು ಆಟಿಟೊಂಚಿ ದಿನದ ಸೀಕ್ರೆಟ್ ಎಂದು ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಿರಂತರವಾದ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ V4 News 24/7. ಇದು ಮುನ್ನುಡಿ, ಮುನ್ನಡೆಗಾಗಿ.